ಸೊಲ್ಮೆಲು ನಮ್ಮ ಕುಡ್ಲ ತೊಡು ವಾರ್ತೆಲು ಈತೆ ವಾರ್ತೆದ ವಿವರ ಅಪಾಯನು ಗಣಿಪಂದೆ ಕಡಲೆಡು ತಂಕ್ಲಿನ ಪ್ರಾಣ ಒತ್ತಿದಿದ್ದು ಕೆಲಸ ಮಲ್ಪನಕ್ಲು ಮೊಗವೀರ ಸಮುದಾಯದಕ್ಲೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೆರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಬ್ರಹ್ಮ ಕಲಶದ ಧಾರ್ಮಿಕ ಸಭೆಟ್ ಆರು ಪಾಲ್ದಿತ್ತೊಂಡೆರು. ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ದಿನ ಒರ್ಮನೆ ದಿನದ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರು ಪಾಲ್ದಿತ್ತೊಂಡೆರು. ಸ್ವಾಮೀಜಿಯರ ಆಶೀರ್ವಚನ ಕೊಡ್ದು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಿ ಮಾತಾ ಭಕ್ತರಿಗೆ ಎಡ್ಡೆ ಮಲ್ಪಡಂದು ಎಡ್ಡೆ ಬಯಕೆಯರು. ಪುರಾಣದ ಕಥೆಗಳು ಎಷ್ಟು ಸತ್ಯ ಎಂಬುದನ್ನು ನಾವಿಲ್ಲಿ ಮನಗಾಣ್ತಾ ಇದ್ದೇವೆ. ಉಚ್ಚಿಲದಲ್ಲಿ ಈ ಮಹಾಲಕ್ಷ್ಮಿ ಸನ್ನಿಧಾನ ಕೊಲ್ಲಾಪುರದ ಮಹಾಲಕ್ಷ್ಮಿ ಸನ್ನಿಧಾನದ ಹಾಗೆ ಬಹಳ ದೊಡ್ಡ ಕ್ಷೇತ್ರವಾದಂತಹ ಸನ್ನಿಧಾನ ಇಲ್ಲಿ ಮೂಡಿ ಬಂದದ್ದನ್ನು, ಆ ಲಕ್ಷ್ಮೀದೇವಿಯ ಅನುಗ್ರಹ ಪಾತ್ರರಾದವರ ಎಲ್ಲ ಈ ಸೇವೆಯನ್ನು ನೋಡಿ ನಾವು ಇದು ದಕ್ಷಿಣ ಕನ್ನಡದಲ್ಲಿ ಬಹಳ ದೊಡ್ಡ ಕ್ಷೇತ್ರವಾಗ್ತದೆ. ಇದು ಎಲ್ಲ ಯಾತ್ರಿಕರಿಗೆ ಉಡುಪಿ ಧರ್ಮಸ್ಥಳ ಹೇಗೋ ಕಟೀಲು ಹೇಗೋ ಹಾಗೆಯೇ ಉಚ್ಚಿಲ ಮಹಾಲಕ್ಷ್ಮಿಯೂ ಕೂಡ ಮಹಾಲಕ್ಷ್ಮಿಯ ದೊಡ್ಡ ಸನ್ನಿಧಾನವಾಗಿ ಯಾತ್ರಾ ಸ್ಥಳವಾಗಿ ಎಲ್ಲ ಭಕ್ತರಿಗೂ ಕೂಡ ಇದೊಂದು ಆಕರ್ಷಕವಾದಂತಹ ಕ್ಷೇತ್ರವಾಗ್ತದೆ ಎಂಬಂತಹ ಈ ಒಂದು ಭಾವನೆ ವೀರೇಂದ್ರ ಹೆಗ್ಗಡೆರ್ ಪಾತಿಡ್ದು ಅಪಾಯನು ಲೆಕ್ಕೋಗದತನಂದೆ ಕಡಲಿಡು ತಂಕ್ಲಿನ ಪ್ರಾಣ ಒತ್ತೆದಿದ್ದು ಕೆಲಸ ಮಲ್ಪನಕ್ಲು ಮೊಗವೀರ ಸಮುದಾಯದಕ್ಲಂದು ಪಂಡಿನಾರು ದೇವಸ್ಥಾನದ ಶಿಲ್ಪಕಲೆ ಬಗೆಟ್ಟು ಮೆಚ್ಚುಗೆ ತಿರುಪಾಯಿರು. ಈ ಮೊಗವೀರೆಲ್ಲ ಯಾಕೆ ಸ್ವಲ್ಪ ಗೌರವಿಸಲ್ಪಡ್ತಾರೆ, ಸತ್ಯದಲ್ಲಿದ್ದಾರೆ, ಧರ್ಮದಲ್ಲಿದ್ದಾರೆ ಮತ್ತು ಎಲ್ಲ ದೇವರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ದಾರೆ ಅಂತಂದರೆ ಅದಕ್ಕೆ ಒಂದೇ ಕಾರಣ ಅಂತಂದರೆ ಅವರು ಸಮುದ್ರದಲ್ಲಿ ಯಾವತ್ತೂ ಕೆಲಸ ಮಾಡ್ತಕ್ಕಂಥವ್ರು. ಈ ಲಕ್ಷ್ಮಿ ಹಾಗೆ ದೋಣಿಯಲ್ಲಿಯೇ ಸಂಚಾರ ಮಾಡುವವರು. ನೋಡಲಿಕ್ಕೆ ಚಿತ್ರ ಬರಲಿಕ್ಕೆ ದೋಣಿ ಸುಲಭ, ಅದರ ದೋಣಿಯಲ್ಲಿ ಪ್ರಯಾಣ ಮಾಡಿದವರಿಗೆ ದೋಣಿ ಅಪಾಯ ಗೊತ್ತು. ಆ ನೀರಿನಲ್ಲಿ ಹೇಗೆ ಅತಂತ್ರವಾಗಿರ್ತದೆ, ಹೇಗೆ ಅಲ್ಲಾಡ್ತಾ ಇರ್ತದೆ, ಹೇಗೆ ಅದು ಗಾಳಿಗೆ ಗಾಳಿ ಹೊಡೆತಕ್ಕೆ ಅಲ್ಲಾಡ್ತಾ ಇರ್ತದೆ, ಅದನ್ನು ಗುರಿ ಮುಟ್ಟಬೇಕಾದ್ರೆ ಹೇಗೆ ಮಾಡಬೇಕು, ಇದೆಲ್ಲವನ್ನು ಯೋಚನೆ ಮಾಡಿದರೆ ಅತಂತ್ರವಾದ ಮತ್ತು ಯಾವತ್ತು ಅಪಾಯಕ್ಕೆ ದೇಹವನ್ನು ಜೀವವನ್ನು ಹೊಡತಕ್ಕಂಥ ಒಂದು ಸಮಾಜ ಇದ್ದರೆ ಮಗುವಿರೋದು ಮಾತ್ರ ನನಗೆ ಕಾಣ್ತದೆ. ಬಾಕಿ ಎಲ್ಲರೂ ಕೂಡ ಭೂಮಿಯಲ್ಲಿ ಕೃಷಿ ಮಾಡ್ತಾರೆ, ಸಮುದ್ರದಲ್ಲಿ ಕೃಷಿ ಮಾಡುವವರು ಮಗುವಿರು. ಭೂಮಿಯಲ್ಲಿ ಕೃಷಿ ಒಂದು ನಾವೆಲ್ಲ ತರಕಾರಿ ತಿನ್ನುವಂಥದ್ದು ಮಾಡುವಂಥದ್ದರೆ ಈ ಮೀನು ವ್ಯವಹಾರದಲ್ಲಿ ಸಮುದ್ರದಲ್ಲಿ ಕೃಷಿ ಮಾಡತಕ್ಕಂಥವ್ರು ಮಗುವಿರಾಗಿದ್ದಾರೆ. ಅವರೆಲ್ಲರೂ ಕೂಡ ಈ ದಿನ ಬೆಳಿಗ್ಗೆ ಎದ್ದು ದೇವರು ನಮಸ್ಕಾರ ಮಾಡೋದು ಹೋಗೋದಲ್ಲ, ಯಾಕಂದರೆ ಅಹಂಕಾರದಲ್ಲಿ ಸಮುದ್ರಕ್ಕೆ ಹೋಗುವ ಹಾಗಿಲ್ಲ. ಯಾವತ್ತೂ ನಯ ವಿನಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅದೇ ರೀತಿಯಲ್ಲಿ ತಗ್ಗಿ ಬಗ್ಗಿ ದಿವಸ ಪ್ರಾರ್ಥನೆ ಮಾಡಿ ಹೋಗಬೇಕು. ಮನೆಯಲ್ಲಿರುವಂಥ ಹೆಂಗಸರು ಕೂಡ ದಿವಸ ಪ್ರಾರ್ಥನೆ ಮಾಡ್ತಾರೆ ಇರಬೇಕು. ಹೋದಂಥ ಗಂಡಸರು ಅದು ತಂದೆ, ತಮ್ಮ, ಮಗ ಅಥವಾ ಅಳಿಯ ಯಾರೇ ಇದ್ದರೂ ಕೂಡ ಕ್ಷೇಮವಾಗಿ ಬರಲಿ ಅಂತ. ಈ ಕಾರಣದಿಂದಾಗಿ ನಾವು ಕಂಡ ಹಾಗೆ ಅನೇಕ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಸಮಾಜದ ಯೋಗ್ಯತೆಗಳಿರ್ಬೋದು. ಈ ಸಮಾಜದಲ್ಲಿ ಯಾವತ್ತೂ ಕೂಡ ಸತ್ಯ, ನಿಷ್ಠೆ ಮತ್ತು ಧೋರಣೆಗೆ ಯಾವತ್ತು ಅಂಟಿಕೊಂಡಂಥ ಸಮಾಜ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ. ದೇಶದ ಪುದರ್ಪೊಯಿ ದೇವಸ್ಥಾನಲಿನ ಪೊಲಗ್ಮಲ್ತು ಕೊರ್ಪನ ಇಂಡಿಯನ್ ಟೆಂಪಲ್ ರಡ್ಡು ತಿಂಗೊಲ್ದ 5ನೇ ಸಂಚನ ಹೆಗ್ಗಡೆರು ಬಿಡುಗಡೆ ಮಲ್ತೆರ. ಸ್ಪರ್ಧಾತ್ಮಕ ಪರೀಕ್ಷೆಲನ ಧರ್ಮದ ಮಾಹಿತಿ ಬಗೆಟ್ಟು ಸಮರ್ಥ ಭಾರತ ಪನ್ಪನ ಯೂಟ್ಯೂಬ್ ಚಾನಲ್ನ ಕಟೀಲು ಅನಂತ ಪದ್ಮನಾಭ ಶರಣರು ಉದಿಪನ ಮಲ್ತೆರ. ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರ್ಕಾರ್ಯರ ಬೊಕ ಬ್ರಹ್ಮ ಕಲಶ ಸಮಿತಿದ ಗುರ್ಕಾರ್ಯರು ಡಾಕ್ಟರ್ ಜಿ ಶಂಕರ್ ಸುರೂತ ಪಾತ್ರ ಪಂಡ್ಯರ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಧಾರ್ಮಿಕ ಸಭೆಟ್ ಪಾಲ್ದಿತ್ತುಂಡ್ಯರ. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಐತಾರ ಸಗ್ರಿ ಗೋಪಾಲಕೃಷ್ಣ ಸಾಮುಗರ್ನ ಮಾರ್ಗದರ್ಶನೋಡು ಪಾಡಿಗಾರ್ ಶ್ರೀನಿವಾಸ್ ತಂತ್ರಿಲನ ದುಂಬಾಳ್ತಿಡು ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿರು. ಸೋಮವಾರ ರಾತ್ರಿ ನಾಗಮಂಡಲ ಸೇವೆ ನಡ್ತೊಂದುಂಡು. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಏಪ್ರಿಲ್ 7ರಿಂದ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡ್ತೊಂದಿತ್ತದ ಐತಾರ ಬ್ರಹ್ಮಕಲಶಗೂ ಅಟ್ಟಣೆ ಆದಿತ್ತಡ. ಪಾಡಿಗಾರ್ ಶ್ರೀನಿವಾಸ ತಂತ್ರಿಲೆನ ದುಂಬಾಳ್ತಿಡು ನಾಗದರ್ಶನದಾರ ಬೊಕ್ಕ ಆಡಳಿತ ಧರ್ಮದರ್ಶಿ ಸಗ್ರಿ ಗೋಪಾಲಕೃಷ್ಣ ಸಾಮಗರಿತದ ಕಾಂಡೆ ಧಾರ್ಮಿಕ ವಿಧಿ ವಿಧಾನಲೆನ್ ನಡಪಾಯಿರ. ವಿಷ್ಣುಯಾಗ ಚಂಡಿಕಾಯಾಗ ನಡಪಾದ ಕಲಶಾಭಿಷೇಕ ಸುರುವಾಂಡ. ಅಖೀರಿಗೆ ಬ್ರಹ್ಮಕಲಶದ ಅಭಿಷೇಕ ಮಲ್ತದ ಮಹಾಪೂಜೆ ಕರಿತ
ಪೊರೆತೀರ. ಊರು ಪರ ಊರ್ಲೆನ ಭಕ್ತಿರ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಶಾಸಕರು ರಘುಪತಿ ಭಟ್, ಯು ಮೋಹನ್ ಭಟ್ ಬೊಕ ಸೋದರರು ಕೃಷ್ಣಮೂರ್ತಿ ಭಟ್ ಬೊಕ ಸೋದರರು ಇದ್ದದ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವರನ್ನ ಇಂಬನಟ್ಟೊಂಡ್ಯಾರ. ಸೋಮವಾರ ನಾಗಮಂಡಲ ಸೇವೆ ನಡ್ತೊಂದುಂಡು. ಕುಡ್ಲದ ಉರುವ ಚಿಲಿಂಬೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಐತಾರ 57ನೇ ವರ್ಷದ ಶ್ರೀರಾಮನವಮಿ ಉಚ್ಚಯ ನಡತಂಡ ಕಾಂಡ ದೀಪಾರಾಧನೆ ಅಮೃತ ಸಂಜೀವಿನಿ ಮೃತ್ಯುಂಜಯ ಮಹಾಯಾಗ ಸೇರ್ದು ಬೇತೆ ಬೇತೆ ಕಾರ್ಯಕ್ರಮಲೇನ ನಡಪಾಯರು. ಕುಡ್ಲದ ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು 57ನೇ ವರ್ಷದ ಶ್ರೀರಾಮನವಮಿ ಉಚ್ಚಯ ಐತಾರ ಭಾರಿ ಸಂಭ್ರಮ ನಡತಂಡ ಶ್ರೀ ಶಿರಡಿ ಸಾಯಿಬಾಬರಿಗೆ ಕಾಕಡ ಆರತಿ ಪತ್ತಿನೆಡ್ದು ಬೊಕ್ಕ ದೀಪಾರಾಧನೆ ಕಾರ್ಯಕ್ರಮ ನಡತಂಡ ಶಾಸಕರು ಯುಟಿ ಖಾದರ್, ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ದ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್, ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ದ ಬಿಪಿನ್ ದಾದಾ ಕೋಲೆ, ನಗರಾಭಿವೃದ್ಧಿ ಪ್ರಾಧಿಕಾರದ ದುಮ್ಮದ ಗುರುಕಾರ್ಯರು ಸುರೇಶ್ ಬಳ್ಳಾಲ್, ಪಾಲಿಕೆ ಸದಸ್ಯರು ಗಣೇಶ್ ಕುಲಾಲ್, ಉದ್ಯಮಿ ರಘು ಸಪಾಲಿಯ ಪಾಲ್ದಿತ್ತೊಂಡ್ಯರು. ಯುಟಿ ಖಾದರ್ ಪಾತಿರ್ದು ಸೌಹಾರ್ದದ ಸಮಾಜದ್ದು ಗಟ್ಟಿಮುಟ್ಟದ ಭಾರತ ಕಟ್ಟಗಾಂದು ಪಂಡ್ಯರ. ಇಲ್ಲಿ ನಾನು ಬಂದು ಕೇಳಿದೆ, ಬಂದಂಥ ನಮ್ಮ ಸಂಸ್ಕೃತಿ ಅವತ್ತಿನ ಸಂಪ್ರದಾಯ ಕೇಳಿದಾಗ ನಮ್ಗೆ ಇದೆಲ್ಲ ಬಹುಶಃ ಯುವ ಜನಾಂಗ ಮತ್ತು ಈ ಭವಿಷ್ಯದ ಪೀಳಿಗೆಗೆ ತಿಳಿಸಿಕೊಡೋ ಕೆಲಸ ಕೂಡ ಇವತ್ತು ಆಗಬೇಕಾಗ್ತದೆ. ಬಹುಶಃ ಇವತ್ತು ಶಿರಡಿಯಲ್ಲಿ ಅಲ್ಲಿ ಬಹುಶಃ ಉರುಸ್ ಮತ್ತು ರಾಮನವಮಿ ಒಂದೇ ದಿವಸ ಬಹಳ ಅದ್ದೂರಿಯಾಗಿ ಇವತ್ತು ಎಲ್ಲ ಧರ್ಮದ ಕಾರ್ಯಕ್ರಮ ಕೂಡ ರಾಮನವಮಿ ದಿವಸ ಅಲ್ಲಿ ಕೂಡ ಇವತ್ತು ನಡೀತಾ ಇದ್ದು ಸೋದರ ಪ್ರೀತಿ ಭಾವದಿಂದ ಅವತ್ತಿನ ಕಾಲದಿಂದಲೂ ಕೂಡ ಇವತ್ತಿಗೆ ಕೂಡ ನಡೀತಾ ಬರ್ತಾ ಇದೆ. ಅಂಥದ್ದೇ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ವಿಶ್ವಾಸದಾಸ್ ಅವರ ಕುಟುಂಬಸ್ಥರು ಬಾಬಾ ಮಂದಿರದಲ್ಲಿ ನಡೆಸ್ತಿರೋದು ಕೂಡ ಬಹುಶಃ ಅಲ್ಲಿಂದ ದೊಡ್ಡ ಸಿಕ್ಕ ನಿಮಗೆ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಿಪಿನ್ ದಾದಾ ಕೋಲೆ ಪಾತಿರ್ದು ಶಿರಡಿ ಬಾಬಿರ ರಾಮನ ಅವತಾರ ಅಂದ ನಮ್ಮ ನಂಬುವ ಮುಸ್ಲಿಂ ಕ್ರೈಸ್ತ ಸಿಕ್ಕಿರಿಂಚ ಮಾತಾ ಧರ್ಮದ ಕ್ಲಾರಿನ್ ನಂಬುವೇರು. 2018 ಸಾಯಿ ಬಾಬಿರನ ಪಾದುಕೆ ಕುಡ್ಲಗ್ ಬಂದಾಗ ಲಕ್ಷಗಟ್ಲೆ ಭಕ್ತರು ಆಶೀರ್ವಾದದ ತೊಂದರು. ಅಶ್ಪ ವರ್ಷಲಿಡ್ದು ಮುಲ್ಪ ಅರನ ಆರಾಧನೆ ನಡತ ಬೈದಂಡ ಕುಡ್ಲದ ಮಾತಾ ಜನಕ್ಲಿಗೆ ಸಾಯಿಬಾಬಿರ ಎಡ್ಡೆ ಮಲ್ಪಡಂದು ಬಿಪಿನ್ ದಾದಾ ಕೋಲೆ ಎಡ್ಡೆಪ್ಪು ಬೈಕೇರ. मैं बोलता हूँ कि ये प्रति शिरडी हो गया है कि यहाँ पे आके ये साई बाबा का इधर मंदिर इन्होंने बनाया. लास्ट 60 years this temple is there in Mangalore and they are doing all the functions जो शिरडी में चलते
वो फंक्शंस यहाँ पे विश्वास अन्ना और लावण्य जी यहाँ पे करते रहते हैं, जिसका समाधि लेने के बाद में पूरे विश्व में जिसका अभी बहुत जोर से उसका प्रेड हो रहा है वो अकेला साईं बाबा है। और साईं बाबा को हिंदू, मुस्लिम, सिख, ईसाई सभी धर्म के लोग वहाँ पे दर्शन लेने के लिए आते हैं। दे ओनली सेंट वेयर ऑल द रिलीजियस पीपल दे कम फॉर हैविंग द दर्शन। ಬ್ರಹ್ಮಶ್ರೀ ಪ್ರಕಾಶ್ ಕಡಮಣ್ಣಯ್ಯ ಗುಂಬ್ಳೆ ದುಂಬಾಳ್ತೆಡ್ ಅಮೃತ ಸಂಜೀವಿನಿ ಮಹಾಮೃತ್ಯುಂಜಯ ಯಾಗ ನಡಪಾಯರು. ಊರದ ಸುತ್ತಮುತ್ತದ ಪಾಕಜನ ಶಿರ್ಡಿ ಸಾಯಿಬಾಬೆರ್ನ ಭಕ್ತಿರ ಬೊಕ್ಕ ಕರಿದು ಪೋಯಿನ ಗಿರಿಜಾದಾಸರಿನ ಜೋಕುಲು ಟ್ರಸ್ಟ್ದ ಸದಸ್ಯರು ಪಾಲ್ಗೊಂಡಿರು. ಬಂಟ್ವಾಳ ತಾಲೂಕದ ರಾಯಿ ಬದನಡಿ ಶ್ರೀ ನಾಗಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಡು ಐತಾರ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯರು. ಮಧ್ಯಾಹ್ನ ದೇವೇರ್ನ ಮಹಾಪೂಜೆ ಆದ ಭಕ್ತರಿಗೆ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಬಂಟ್ವಾಳ ತಾಲೂಕದ ರಾಯಿ ಬದನಡಿ ಶ್ರೀ ನಾಗಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಡು ಐತಾರ ಅಷ್ಟಬಂಧ ಬ್ರಹ್ಮಕಲಶ ಅಟ್ಟಣೆ ಆದಿತ್ತಂಡು. ಕ್ಷೇತ್ರದ ತಂತ್ರಿಲು ನಡ್ವಂತಾಡಿ ಶ್ರೀಪಾದ ಪಾಂಗಣ್ಣಯ್ಯರ್ನ ಮಾರ್ಗದರ್ಶನಡು ಏಪ್ರಿಲ್ 5 ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡತೊಂದಿದ್ದದು. ಅಷ್ಟಬಂಧ ಬ್ರಹ್ಮಕಲಶದ ದಿನ ಕಾಂಡೆ ಧಾರ್ಮಿಕ ವಿಧಿ ವಿಧಾನಗಳನ್ನು ಕರೆತದು ಕಲಶಾಭಿಷೇಕ ಸುರುವಾಂಡು. ಅಕೀರಿಗೂ ಬ್ರಹ್ಮಕಲಶದ ಅಭಿಷೇಕ ಮಲ್ತದ ಮಹಾಪೂಜೆ ನಡಪಾಯರು. ಊರು ಪರವೂರ್ದ ಭಕ್ತಿರ ಬ್ರಹ್ಮಕಲಶ ಜೀರ್ಣೋದ್ಧಾರ ಬೊಕ್ಕ ಆಡಳಿತ ಸಮಿತಿಲಿನ ಮಾತಾ ಪದಾಧಿಕಾರಿಲು ಸದಸ್ಯರಿತದ ಶ್ರೀ ನಾಗಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವರ್ನ ಇಂಬು ನಟೊಂಡಿರು. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಐತಾರ ಬ್ರಹ್ಮಕಲಶದ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಪಾಲ್ಗೊಂಡಿರು. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಏಪ್ರಿಲ್ 8 ಶ್ರೀ ನಾಗ ಸನ್ನಿಧಾನ ಸಮರ್ಪಣೆ ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ನಾಗಮಂಡಲ ಸೇವಿದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲು ನಡತೊಂದಿದ್ದದ ನಿಚ್ಚಲ ಊರ್ದ ಪರವೂರ್ದ ಭಕ್ತಿರ ಕ್ಷೇತ್ರವು ಬರೊಂದುಲ್ಲೇರು. ಪಾಡಿಗ ಶ್ರೀನಿವಾಸ ತಂತ್ರಿಲನ ದುಂಬಾಳ್ತಿಡ್ ಧರ್ಮದರ್ಶಿ ಸಗ್ರಿ ಗೋಪಾಲಕೃಷ್ಣ ಸಾಮಗ್ರಿ ಇದ್ದದ ಐತಾರ ನಾಗ ಸನ್ನಿಧಿಡ್ ಚಕ್ರಾಬ್ದ ಮಂಡಲ ಪೂಜೆ ಕಲಶ ಮಂಡಲ ಬುಡ್ಪಾವನ ಕಲಶಾದಿವಾಸ ನಾಗ ಸನ್ನಿಧಿಡ್ ವಾಸ್ತುಕ್ರಿಯಾ ಕಲಾಪ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತಂಡು. ಧರ್ಮಸಭೆಟ್ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಅನುಗ್ರಹ ಸಂದೇಶ ಕೊರಿಯರ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಮುಖ್ಯವಾದ ಪಾಲ್ಗೊಂಡಿರು. ಎಷ್ಟು ಕ್ಷೇತ್ರಗಳಿವೆ, ಎಲ್ಲ ಕ್ಷೇತ್ರಗಳು ಒಂದೇ ಕಡೆ ಸೇರಿರಬೇಕಾದ್ರೆ ಇದು ಖಂಡಿತವಾಗಿ ಪವಿತ್ರ ಭೂಮಿ. ಈ ಪವಿತ್ರ ಭೂಮಿಯಲ್ಲಿ ಎಷ್ಟು ಹೊತ್ತು ನಾವೆಲ್ಲ ಕೂತಿದ್ದೇವಲ್ಲ, ಅದೇ ನಮಗೂ ಶಕ್ತಿ ಜಾಗೃತವಾಗಿದೆ ಅಂತ ನಾನು ತಿಳ್ಕೊಂಡು ಇಲ್ಲಿಗೆ ನನ್ನನ್ನು ಆಹ್ವಾನಿಸಿ ಬಹಳ ಪ್ರೀತಿಯಿಂದ ಆಹ್ವಾನಿಸಿದರು. ಸಾಮಗ್ರು ಬಂದು 2 ಸಲ ಬಂದರು. ಅವರು ನೋಡಿದ ಕೂಡಲೇ ಒಪ್ಕೊಂಡ್ಬಿಟ್ಟಿದ್ದೆ. ನಾನೇನು ತಡ ಮಾಡಲಿಲ್ಲ.
ಅವರು ಬಂದು ಧರ್ಮಸ್ಥಳಕ್ಕೆ ಕೂತು ಬರೋಡು ಅಂತ ಹೇಳಿದ ತಕ್ಷಣ ಒಪ್ಪಿದ್ದೇನೆ. ಯಾಕೆಂದರೆ ಅವರ ತೇಜಸ್ಸು ಆಗಿದೆ, ಅವರ ವ್ಯಕ್ತಿತ್ವ ಆಗಿದೆ, ಅವರ ಕಾರ್ಯಕ್ರಮ ಅಂತಂದಮೇಲೆ ನಾನು ಕೂಡಲೇ ಒಪ್ಪಿದ್ದೇನೆ. ಇಲ್ಲಿ ಬಂದ ಮೇಲೆ ನಾನು ತುಂಬ ಸಂತೋಷ ಆಯಿತು. ಇವತ್ತು ಹಾಸಣ್ಣರು ಬಂದು ನಮಗೆ ಹೇಳಿದ್ರಲ್ಲ, ಹೀಗೀಗಾಗಿದೆ. ದೊಡ್ಡ ಕಲ್ಲು ಒಂದು ಸುಮಾರು 18 ಅಡಿ ಸೈಜಿನ ಕಲ್ಲು ಇರ್ಬೋದು, ಒಂದೇ ಶಿಲೆಗೆ ಮೇಲೆ. ಹೌದು, ಅದನ್ನು ಸಾಕ್ಷಿದ ದೊಡ್ಡ ಕಥೆ ಅಂತ ಹೇಳ್ತಿದ್ದಾರೆ. ಅಂಥ ಒಂದು ವಿಶೇಷ ಕಾರ್ಯವನ್ನು ನೋಡಿ ಸಂತೋಷಪಟ್ಟು ಸಾನ್ನಿಧ್ಯದಲ್ಲಿದ್ದು ತುಂಬ ಸಂತೋಷಪಟ್ಟಿದ್ದೇನೆ. ಎಲ್ಲರಿಗೂ ನಮ್ಮ ಈ ಶಕ್ತಿಯ ಅನುಗ್ರಹ ಇರಲಿ, ವಾಸುಕಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಇರಲಿ, ನಮ್ಮ ಎಲ್ಲ ಕಷ್ಟಗಳು ವ್ಯಾಧಿಗಳು ದೂರ ಆಗಲಿ, ಸಂತಾನ ವೃದ್ಧಿ ಆಗಲಿ, ಕುಟುಂಬ ವೃದ್ಧಿ ಆಗಲಿ ಅಂಥೇಳಿ ಪ್ರಾರ್ಥಿಸಿ. ಶಾಸಕರ ರಘುಪತಿ ಭಟ್, ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್, ಕಟೀಲ್ ದೇವಸ್ಥಾನದ ಹರಿನಾರಾಯಣದಾಸ ಅಸ್ರಣ್ಣ, ಅನಂತ ಪದ್ಮನಾಭ ಅಸ್ರಣ್ಣ, ಒಡಿಪುದ ಉದ್ಯಮಿ ಮನೋಹರ ಶೆಟ್ಟಿ, ಬೆದ್ರದ ಉದ್ಯಮಿ ಶ್ರೀಪತಿ ಭಟ್, ಕಾರ್ಲದ ಉದ್ಯಮಿ ಗಣಪತಿ, ಕಲ್ಕುರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ ಕಲ್ಕುರ ಪಾಲ್ಗೊಂಡಿರು. ದಾನಿಲ ಸಾಧಕರಿಗೆ ಈ ಪೊಟ್ಟುಡು ತಮ್ಮನದ ಮರ್ಯಾದೆ ಮಲ್ತೇರು. ನಮ್ಮ ಧರ್ಮಪರ ಕೆಲಸ ಮಲ್ತಂಡ ಅವೇ ಧರ್ಮ ನಮ್ಮನ್ನು ಕಾಪುನೊಂದು ಇಸ್ಕಾಂ ಸಂಸ್ಥೆದ ಸನಂದನ ದಾಸ ಪದ್ಯರ ಕದ್ರಾ ಕ್ಷೇತ್ರೋಡು ನಡೆತಿನ ರಂಗಸ್ಥಳ ಮಂಗಳೂರದ 7ನೇ ವಾರ್ಷಿಕೋತ್ಸವಡು ಪಾಲ್ದಿತೊಂದಾರು ಪಾತಿರಿಯರು. ಶ್ರೀ ಪೆರಟೂರು ಯಕ್ಷಗಾನ ಮೇಳ ಬಕ ರಂಗಸ್ಥಳ ಮಂಗಳೂರಿಂದ 7ನೇ ವರ್ಷದ ಯಕ್ಷಗಾನ ವಾರ್ಷಿಕೋತ್ಸವದ ಲೆಕ್ಕೊಡು ಕಾಲಮಿತಿ ಆಟ ಸಮಗ್ರ ಭೀಷ್ಮ ಕುಡ್ಲ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಣುಡು ಅಟ್ಟಣೆ ಆದಿತ್ತಂಡ. ಇಸ್ಕಾನ್ ಸಂಸ್ಥೆದ ಸನಂದನ ದಾಸ ಪಾತ್ರದ ನಮ್ಮ ಧರ್ಮಪರ ಕೆಲಸ ಮಲ್ತಂಡ ಅವೇ ಧರ್ಮ ನಮನ್ ಕಾಪುಂಡು ಅಂಚಾದೆ ಕಾಲಗೂ ಸರಿಯಾದ ಬರ್ಸ ಬರ್ಪುಂಡು ಬುಲೆ ಇಂಚಿನ ಧರ್ಮಪರ ಕಾರ್ಯಕ್ರಮಲು ಹೆಚ್ಚೆಚ್ಚ ನಡಪಡೊಂದು ಪಂಡಿರ. ಸೊ ಕದ್ರಿ ಮಂಜುನಾಥ ಸ್ವಾಮಿಯವರ ಅನುಗ್ರಹದಿಂದ, ಗಣಪತಿ ದೇವರ ಸ್ವಾಮೀಜಿ ಅನುಗ್ರಹದಿಂದ ಈ ರೀತಿಯಾದ ಕಾರ್ಯಕ್ರಮಗಳು ಹೆಚ್ಚು ನಡೆಯಲಿ. ಈ ರೀತಿಯಾಗಿ ಧರ್ಮಪರವಾದ ಕಾರ್ಯ ಹೆಚ್ಚು ನಡೀತಾ ಹೋಗಲಿ. ಪರವಾದ ಕಾರ್ಯ ಹೆಚ್ಚು ನಡೀತಾ ಇದ್ದಾಗ ಜನರಿಗೆ ಹೆಚ್ಚು ಒಳಿತಾಗ್ತದೆ. ಈ ರೀತಿಯಾದ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ SS ನಾಯಕ್ ಅವರು ಹಾಗೂ ಸಮಸ್ತ ದಿನೇಶ್ ಪೈ ಅವರು, VS ಭಟ್ ಎಲ್ಲರೂ, ಸಂಪೂರ್ಣ ಆಡಳಿತ ಮಂಡಳಿಯ ಎಲ್ಲ ವರ್ಗದವರೆಗೂ ನಾನು ಶುಭವನ್ನು ಹಾರೈಸುತ್ತಾ, ಭೀಷ್ಮನ ಒಂದು ವ್ಯಕ್ತಿತ್ವ, ಅದರಲ್ಲಿ ನಾವು ತಿಳ್ಕೊಳ್ಳುವಂಥ ಮಾರಲ್ ತ್ಯಾಗ ಇರ್ಬೋದು, ಶೌರ್ಯ ಇರ್ಬೋದು, ಬುದ್ಧಿ ಇರ್ಬೋದು. ಧರ್ಮರಾಜನಿಗೆ ಕೂಡ ಆ ಶರಶಯ್ಯಲ್ಲಿ ಮಲಗಿದಾಗ ಕೂಡ ಧರ್ಮರಾಜನಿಗೆ ಯಾವ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಬೇಕು ಅಂತೇಳಿ ಅದಕ್ಕೊಂದು ಕಂಪ್ಲೀಟ್ ಒಂದು ಗೈಡೆನ್ಸನ್ನು ಕೊಟ್ಟದಿದ್ದರೆ ಭೀಷ್ಮ, ಅದು ಧರ್ಮರಾಜನಿಗೆ ಕೊಟ್ಟರು ಕೂಡ ಅದು ನಮ್ಮ ಎಲ್ಲರಿಗೂ ಅನ್ವಯಿಸ್ತದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ, ನಮ್ಮ ಪೆರಡೂರು ಮೇಳ ನಮ್ಮ ಬಹಳ ಒಂದು ಹೆಮ್ಮೆ, ನಮ್ಮ ಪ್ರದೇಶದ್ದೇ ಮೇಳ, ಅದರಿಂದ ಬಹಳ ಒಂದು ಸಂತೋಷ. ಇಸ್ಕಾನ್ ಉದ್ದೇಶದಂಚ ಪೆರಡೂರು ಮೇಳದ ಮಾತಾ ಕಲಾವಿದರಿಗೆ ಕಿಟ್ಟುಪಟ್ಟಿಯರ. ಮೇಳದ ಯಜಮಾನರು ಕರುಣಾಕರ ಶೆಟ್ಟಿ, ಹಿರಿಯ ಭಾಗವತರು ಸುಬ್ರಹ್ಮಣ್ಯ ಧಾರೇಶ್ವರ, ಕಲಾವಿದರು ಶ್ರೀಪಾದ ಭಟ್ರಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ರಂಗಸ್ಥಳ ಮಂಗಳೂರಿನಿಂದ ಪದಾಧಿಕಾರಿಗಳು ಸದಸ್ಯರು ಒಟ್ಟುಗಿದ್ದರ. ರಂಗಸ್ಥಳ ಮಂಗಳೂರದ 7ನೇ ವರ್ಷದ ಲೇಸಡ್ ಕೆನರಾ ಬ್ಯಾಂಕ್ದ DGM ಯೋಗೀಶ್ ಆಚಾರ್ಯ, ಕುಡ್ಲದ ಹಿರಿಯ ಲೆಕ್ಕ ಪರಿಶೋಧಕರು ಚಿಂತಕರೈನ SS ನಾಯಕ್, ಲೆಕ್ಕ ಪರಿಶೋಧಕರು ಶಿವಾನಂದ ಪೈ ಪಾಲ್ಗೊಂಡರು. ನಾಗನ ಶಿಲೆ ಕಲ್ಲಡು ಮೂರ್ತಿ ರೂಪೋಡು ಆರಾಧನೆ ಮಲ್ತಂಡ ಆರವೇನು ದೆತೊನುವೇರು ಪನ್ಪುನವು ಮಾತೆರ್ನಲ ನಂಬಿಕೆ ಅಂದು ಕುಡುಪು ನರಸಿಂಹ ತಂತ್ರಿಲ್ ಪಂತ್ಯರ. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ಆರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರಿಡ್ದು ತಮ್ಮನದ ಮರ್ಯಾದೆ ಪಡೆದು ಇಂಚ ಪಂತ್ಯರ. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ನಡುತುಂದುಪ್ಪುನ ಅಷ್ಟಬಂಧ ಬ್ರಹ್ಮಕಲಶದ ಲೆಕ್ಕೊಡು ನಿಚ್ಚಲ ಧರ್ಮಸಭೆ ಅಟ್ಟಣೆ ಆದಿತ್ತದು. ಐತಾರದ ಧರ್ಮಸಭೆಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಪಾಲ್ಗೊಂಡರು. ಈ ಪೊರ್ತುಡು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಕುಡುಪು ನರಸಿಂಹ ತಂತ್ರಿಲಿಗೆ ಹೆಗ್ಗಡೆರು ತಮ್ಮನದ ಮರ್ಯಾದೆ ಮಲ್ತೆರ. ಕುಡುಪು
ನರಸಿಂಹ ತಂತ್ರಿಲು ಸೊಲ್ಮೆ ಸಂದಾದ ಎಂಕ್ಲೆನ ಆರಾಧ್ಯ ದೇವೆರ್ಲ ಅನಂತ ಪದ್ಮನಾಭಿರ್ ದೇವಿರ್ ಭಗವಂತೆ ಅನಂತನ ರೂಪಡು ಮುಲ್ಪ ಉದ್ಭವ ಆತಿರ್ ಗೋಪಾಲಕೃಷ್ಣ ಸಾಮಗ್ಯರ್ನ ಒವ್ವೆ ಕಾರ್ಯಕ್ರಮಟ್ಟು ಪಾಲ್ದಿತ್ತೊನ್ನವು ಪುಣ್ಯದ ಕೆಲಸ ಪಿರಾಕಡ್ ಭಗವಂತನ ಆರಾಧನೆ ಮಲ್ಪರೆ ದೇವಸ್ಥಾನ ಕಟ್ಟದ ಮೂರ್ತಿಲಿನ ಪ್ರತಿಷ್ಠೆ ಮಲ್ತಿದ್ಯರ ಆಂಡ ನಾಗನ ಶಿಲೆಟ್ ಕಲ್ಲದ ಮೂರ್ತಿ ರೂಪಡು ನಾಗನ ಆರಾಧನೆ ಮಲ್ತಂಡ ಆರು ಅವಿನ ರೆತನು ವಿರ್ಪನ್ಪನವು ಮಾತಿರ್ನಲ ನಂಬಿಕೆ ಅಂತ ಅರ್ಪಂಡಿರ. ಪ್ರಾಚೀನ ಕಾಲದಲ್ಲಿ ಸರ್ವವ್ಯಾಪಿಯಾದ ಭಗವಂತನನ್ನು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ನಮ್ಮ ದೇವಾಲಯ ನಿರ್ಮಾಣ ಮಾಡಿ ಮೂರ್ತಿಗಳನ್ನು ಬಿಂಬಗಳನ್ನು ಪ್ರತಿಷ್ಠೆ ಮಾಡಿ ದೇವರನ್ನು ಆರಾಧಿಸಿ ಮಾಡ್ತಾರೆ. ಪ್ರಕೃತ ನಮಗೆ ಪ್ರತ್ಯಕ್ಷ ಆಗುವ ನಾಗದೇವರನ್ನು ಆರಾಧನೆ ಮಾಡಲಿಕ್ಕೆ ಅಸಾಧ್ಯವಾದ್ದರಿಂದ ಶಿಲೆಯಲ್ಲಿ ನಾಗನ ಚಿತ್ರವನ್ನು ಬಿಡಿಸಿ ಅದರಲ್ಲಿ ನಾಗನನ್ನು ಆರಾಧನೆ ಮಾಡಿದರೆ ಅವನು ಸ್ವೀಕಾರ ಮಾಡ್ತಾನಂತೆ ನಮ್ಮ ವಿಶ್ವಾಸ. ದೇವಸ್ಥಾನಗಳಲ್ಲಿ ದೇವರಿಗೆ ಅಭಿಷೇಕ ಪೂಜೆ ಇತ್ಯಾದಿಗಳು ಮಾಡಿದರೆ ಹೇಗೆ ದೇವರು ಸ್ವೀಕಾರ ಮಾಡ್ತಾರೋ ಹಾಗೆ ನಾಗನ ಮೂರ್ತಿಗಳಲ್ಲಿ ಕೂಡ ನಾವು ಬೇಕಾದ ಸೇವೆಗಳನ್ನು ಮಾಡಿದವನು ಸ್ವೀಕಾರ ಮಾಡ್ತಾನೆ ಎಂಬುದು ನಮ್ಮ ವಿಶ್ವಾಸ ನಂಬಿಕೆ. ಅದರಿಂದ ಈ ಕ್ಷೇತ್ರದಲ್ಲಿ ಆಸುಕಿ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠೆ, ಬ್ರಹ್ಮಕಲಶ, ನಾಗ ಪ್ರತಿಷ್ಠೆ ಇತ್ಯಾದಿಗಳಲ್ಲೂ ವಿಶೇಷವಾಗಿ ಸಂಭ್ರಮ ನಡೆದಿದೆ. ನಮ್ಮ ಪ್ರದೇಶದಲ್ಲಿ ವಿಶೇಷವಾದ ಪುಣ್ಯ ಕೆಲಸ ಅಂತ ಹೇಳಿದರೆ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸೇವೆ. ಇದನ್ನು ಅಲ್ಲಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಈ ಸಂದರ್ಭಗಳಲ್ಲಿ ನಡೀತಾ ಉಂಟು. ಸಾಮಕರು ಕೂಡ ವಿಶೇಷವಾಗಿ ಬ್ರಹ್ಮಕಲಶವನ್ನು ನೆರವೇರಿಸಿದ್ದಾರೆ. ಅದೆಲ್ಲ ಅದಕ್ಕಂತ ಮಾಡಿದಂಥ ಸತ್ಕರ್ಮದ ಫಲವಾಗಿ ಅವರಿಗೂ ಆಯುಷ್ಯ ಆರೋಗ್ಯವನ್ನು ಕೊಡಿ, ಇನ್ನೂ ಅನೇಕ ಕಾಲ ಆ ದೇವರ ಸೇವೆಯನ್ನು ಮಾಡುವಂತೆ ಪೂರ್ಣ ಆರೋಗ್ಯಪೂರ್ಣ ದೀರ್ಘಾಯುಷ್ಯನ್ನು ಕೊಡಲಿ. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರ ಶಾಸಕರ ರಘುಪತಿ ಭಟ್, ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್, ಕಟೀಲು ಹರಿನಾರಾಯಣದಾಸ ಅಸ್ರಣ್ಣ ಬೊಕ ಅನಂತ ಅಸ್ರಣ್ಣ, ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಗುರುಕಾರ್ಯರ ಯಶಪಾಲ ಸುವರ್ಣ, ಧರ್ಮದರ್ಶಿ ಸಗ್ರಿ ಗೋಪಾಲಕೃಷ್ಣ ಸಾಮಗಿರ ಪಾಲ್ದಿತ್ತೊಂಡರು. ಕುಡುಪು ಭಟ್ರ ಕಲ್ಲುರುಟಿಂದೆ ಪುದರ್ಪಡಿತಿನ ಕುಡುಪು ಕಲ್ಲುರುಟಿ ದೈವಸ್ಥಾನಡು ಕುಡುಪು ಅನಂತ ಭಟ್ರನ ಜೋಕುಲ್ ಬಕ 10 ಸಂವತ್ಸರ ಕಲ್ಲುರುಟಿ ಕಲ್ಕುಡ ಕಾಳಮ್ಮ ಕಲ್ಕುಡ ಬಕ ಗುಳಿಗ ಪಂಜುರ್ಲಿ ದೈವಲೆಗ್ ಕೋಲಬಲಿ ಸೇವೆ ನಡಪಾಯಿರು. ಕುಡುಪು ಭಟ್ರ ಕಲ್ಲುರುಟಿದ್ದೆ ಪುದರ್ಪಡಿತಿನ ಕುಡುಪು ಕಲ್ಲುರುಟಿ ದೇವಸ್ಥಾನಡು ಕುಡುಪುದ ಕರಿದುಪೋಯಿನ ಅನಂತ ಭಟ್ರನ ಜೋಕುಲ್ ಬಕ 10 ಸಂವತ್ಸರ ಸಾರ್ವಜನಿಕರನ ಪರವಾದ ಕಲ್ಲುರುಟಿ ಕಲ್ಕುಡ ಕಾಳಮ್ಮ ಕಲ್ಕುಡ ಬಕ ಗುಳಿಗ ಪಂಜುರ್ಲಿ ದೈವಲೆಗ್ ಕೋಲಬಲಿ ಸೇವೆ ನಡಪಾಯಿರು. ಕಲ್ಲುರುಟಿ ಕಾಳಮ್ಮ ದೈವಲೆಗ್ ಸೀರೆ ಬಕ ದೈವಲೆಗ್ ಚೆಂಡು ಮಲ್ಲಿಗೆ ಸಮರ್ಪಣೆ ಮಲ್ತೆರು. ಈ ಪೊರ್ತುಡು ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡ. ಮನೋಹರ ಭಟ್, ಪ್ರಭಾಕರ ಭಟ್, ವಾಸುದೇವ ಭಟ್, ಬಾಲಕೃಷ್ಣ ಭಟ್, ರವಿ ಭಟ್, ಚಂದ್ರಹಾಸ ಕುಡುಪು, ಸುಜನ್ ದಾಸ್ ಕುಡುಪು, ಉದಯ್ ಕುಮಾರ್ ಕುಡುಪು, ಜನಾರ್ದನ ಕುಡುಪು, ನಾಗೇಶ್, ಚಂದ್ರಹಾಸ ರೈ, ಮಾಜಿ ಮೇಯರ್, ಕಾರ್ಪೊರೇಟರ್ ಭಾಸ್ಕರ್ ಕೆ ಪಾಲ್ದಿತ್ತೊಂಡರು. ಬೆಳ್ತಂಗಡಿ ತಾಲೂಕದ ವೇಣೂರು ಪೆರ್ಮುಡ 29 ವರ್ಷದ ಸೂರ್ಯಚಂದ್ರ ಜೋಡುಕೆರೆ ಬಯಲು ಕಂಬಳೋಡು ಒಟ್ಟು 151 ಜೋಡು ಎರುಕಲು ಪಾಲ್ದಿತ್ತೊಂಡ. ಶನಿವಾರ ಶುರು ಆಯ್ನ ಕಂಬುಲ ಐತಾರ ಅಕೇರಿಯಾಂಡ್. ಬೆಳ್ತಂಗಡಿ ತಾಲೂಕದ ವೇಣೂರು ಪೆರ್ಮುಡ 29 ವರ್ಷದ ಸೂರ್ಯಚಂದ್ರ ಜೋಡುಕೆರೆ ಬಯಲು ಕಂಬುಲ ಶನಿವಾರ ಕಾಣಿಸಿರುವಾದ ಐತಾರ ಅಕೇರಿಯಾಂಡ್. ಒಟ್ಟು 151 ಜೋಡು ಎರುಕಲು ಕಂಬುಲದ ಪಂತೊಡು ಪಾಲ್ದಿತ್ತೊಂಡ. ಕನೆಪಲೈಡು 3 ಜೋಡು, ಅಡ್ಡಪಲೈಡು 8 ಜೋಡು, ಬಲ್ಲು ಮಲ್ಲೇಟ್ 13 ಜೋಡು, ನಾಯರ್ ಮಲ್ಲೇಟ್ 28 ಜೋಡು, ಬಲ್ಲು ಎಲ್ಲೇಟ್ 13 ಜೋಡು, ನಾಯರ್ ಎಲ್ಲೇಟ್ 86 ಜೋಡು ಎರುಕಲು ಪಾಲ್ದಿತ್ತೊಂಡ. ಕನೆಪಲಾಯ್ಡ್ ತಿರುವಾಯಿಲ್ ಗುತ್ತು ನವೀನ್ ಚಂದ್ರ ಆಳ್ವ ಬೊಕ್ಕ ಬಾರ್ಕೂರು ಶಾಂತರಾಮ ಶೆಟ್ಟಿ ಮೊಕ್ಲನ ಎರುಕಲು ಒಂಜಿ ಬೊಕ್ಕ ರಡ್ಡನೆ ನಮಗಿಂದಿಯ. ಅಡ್ಡಪಲಾಯ್ಡ್ ಬೋಳಾರ ತ್ರಿಶಲ್ಕಿ ಪೂಜಾರಿ ಬೊಕ್ಕ ಹಂಕರ್ ಜಾಲ್ ಶ್ರೀನಿವಾಸ ಬಿರ್ಮಣ್ಣ ಶೆಟ್ಟಿ, ಬಲ್ಲು ಮಲ್ಲೇಟ್ ಪದವು ಕಾನಡ್ಕ ಫ್ಲೇವಿಟ್ ಸೋಜ ಬೊಕ್ಕ ಮಾಳ ಆನಂದ ನಿಲಯ ಶೇಖರ ಎ ಶೆಟ್ಟಿ,
ಬಲ್ಲು ಎಲ್ಲಿಟ್ಟು ಕೊಳಕೀರ್ವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟಿ ಅನ್ಬಕ ಗುರುಪುರ ಕಾರಮಗಿರುಗುತ್ತು ಎಸ್ ಜಗದೀಶ್ ಆಳ್ವ ನಾಯರ್ ಮಲ್ಲೇಟ್ ವೇಣೂರು ಮುಡಕೋಡಿ ಗಣೇಶ್ ನಾರಾಯಣ ಪಂಡಿತ್ ಎ ಬೊಕ್ಕ ಬಿ ಇನಾಮು ನಾಯರ್ ಎಲ್ಲಿಯೇಟ್ ವೇಣೂರು ಮುಡಕೋಡಿ ಗಣೇಶ್ ನಾರಾಯಣ ಪಂಡಿತ್ ಬೊಕ್ಕ ಮರೂಡಿ ತಿರ್ತೈಲ್ ಕೃತೇಶ್ ಅಣ್ಣಿ ಪೂಜಾರಿ ಇನಾಮ್ಲೆನ್ ಗೆಂದಿಯರ್ ಮುಗಿತಲ ಕಾರ್ಯಕ್ರಮಟ್ಟು ಬೆನ್ಯರ್ ಬೊಕ್ಕ ಸೂರ್ಯಚಂದ್ರ ಕಂಬುಳ ಸಮಿತಿದ ಕುಳಿತದ ಇನಾಮ್ಲೆನ್ ಪಟ್ಟದ ಮರ್ಯಾದೆ ಮಲ್ತ್ಯರ. ರಂಗಸ್ಥಳ ಮಂಗಳೂರಿಂದ 7ನೇ ವರ್ಷದ ಆಚರಣೆ ಲೆಕ್ಕೊಡು ಕುಡ್ಲದ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನೋಡು ಶ್ರೀ ಪೆರಡೂರು ಆಟದ ಮೇಳೊಡ್ದು ಸಮಗ್ರ ಭೀಷ್ಮ ಕಾಲಮಿತಿ ಆಟ ಗೊಬ್ಬಾಯರು. ತುಳುನಾಡ ಸಾಂಸ್ಕೃತಿಕ ಆರಾಧನೆದ ಕಲೆ ಯಕ್ಷಗಾನದ ಮೇಳಲಿನ ತಿರುಗಾಟ ಈ ವರ್ಷದ ಮಟ್ಟಿಗೆ ಅಖೀರಿದ ಹಂತುಡುಂಡು. ಬೇಸಿಯಡ್ 10 ಪೊನಗ 10 ನಾಚಿಗೆ ಸೇವೆ ಆಟ ನಡಪಾದ ಈ ವರ್ಷದ ತಿರುಗಾಟ ಉಂದಾರೆ ನನ್ನ 1 ತಿಂಗಳು ಮಾತ್ರ ಅವಕಾಶ ಉಂಡು. ರಂಗಸ್ಥಳ ಮಂಗಳೂರು ಮುಕ್ಲು 7ನೇ ವರ್ಷದ ಆಚರಣೆ ಲೆಕ್ಕೊಡು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನೋಡು ಶ್ರೀ ಪೆರಡೂರು ಆಟದ ಮೇಳೊಡ್ದು ಸಮಗ್ರ ಭೀಷ್ಮ ಕಾಲಮಿತಿ ಆಟ ಗೊಬ್ಬಾಯರು. ಕುಡ್ಲದ ಬೊಕ್ಕ ಸುತ್ತಮುತ್ತಲದ ಆಟದ ಅಭಿಮಾನಿಗಳು ರಂಗಸ್ಥಳ ಮಂಗಳೂರಿನಿಂದ ಪದಾಧಿಕಾರಿಗಳು ಸದಸ್ಯರು ಸಮಗ್ರ ಭೀಷ್ಮ ಪ್ರಸಂಗದ ಆಟದಿಯರು. ಏನು ಬಂದಿದ್ದು ಬಹಳ ಒಳ್ಳೆಯದಾಯ್ತು. ಕೇಳಿಕೊಂಬುದು ನೀವು ಅದೇ ಪರಿಚಿತರು ಸಿಕ್ಕಿದ್ರು ಅಂತಾದ್ರೆ ಯೋಗಕ್ಷೇಮವನ್ನು ವಿಚಾರಿಸಬೇಕು, ಅದೊಂದು ಶಿಷ್ಟಾಚಾರ ಎನ್ನುವ ಹಾಗೆ ನನ್ನ ಅಪ್ಪಯ್ಯ ಆಗಾಗ ಹೇಳ್ತಾ ಇದ್ರು. ನನ್ನ ಮೈಗಂಧ ಯೋಜನಾಂತರದವರೆಗೂ ಪಸರಿಸುವ ಕಾರಣ ನನ್ನನ್ನು ಯೋಜನಗಂಧಿ ಅಂತ ಕರೆದ್ರು. ನಾನು ಇಲ್ಲಿ ಏನು ಮಾಡುದು ಗೊತ್ತಾ? ಏನ್ ಮಾಡುದು? ಆಚೆಚೆ ಮಾಡುವ ಕೆಲಸ ನನ್ನದು. ಆದ್ರೆ ನೀವು ಹಾಗಲ್ಲ. ನನ್ನನ್ನು ಗ್ರಹಿಸಿದಾಗ ಸೂಕ್ಷ್ಮವಾಗಿ ಇವಳಲ್ಲಿ ಯಾವುದೋ ಒಂದು ವಿಚಾರ ಅಡಕವಾಗಿದೆ, ಕನ್ನಡದ ಮಗಳು ಇವಳಾಗುವುದಕ್ಕೆ ಸಾಧ್ಯ ಇಲ್ಲ, ಅವ್ಯಕ್ತವಾದದ್ದನ್ನ ವ್ಯಕ್ತವಾಗಿಸಬೇಕು ಅಂತ ಕೇಳುವುದು. ಸೇರಿಕೊಳ್ಳುವವರೇ, ಆದ್ರೆ ಎಂದಿನ ಹಾಗಲ್ಲ, ಇಂದಿನ ವಿಶೇಷ ಉತ್ಸಾಹ ಇದನ್ನು ಕಂಡಾಗ ಆಶ್ಚರ್ಯ. ಇವತ್ತಿನಲ್ಲಿ ಏನೋ ಒಂದು ರೀತಿಯ ಲವಲವಿಕೆ. ಕಾಶಿಗೆ ಸಂಬಂಧಪಟ್ಟಂತ ವನಪ್ರದೇಶ ಎನ್ನುವುದರಲ್ಲಿ 2 ಮಾತಿಲ್ಲ. ಬಂದು ನಿಂತದ್ದೇನೋ ಸತ್ಯ, ದೂರದಲ್ಲೆಲ್ಲೋ ಸ್ವರ ಕೇಳ್ತಾ ಉಂಟು. ಇದಕ್ಕೊಂದು ಆಕಾರ ಬಂದದ್ದು ಗೊತ್ತಾ? ನಿನ್ನಲ್ಲಿ ಕಂಡಾಗ. ಅದು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ಇದ್ರೆ ಆಕಾರ ಅದಕ್ಕೆ ಅಲ್ವಾ? ಜೊತೆಗೆ ಸ್ತ್ರೀ ಕನ್ಯೆ ಕಾಣುದ ಸ್ಮರಗತಿಯೊಳು ಸ್ಮರಗತಿಯೊಳು ಪತ್ರ ಬರೆದ ದೀರ್ಘ ಕಾರಣವಾಗಿ ಹೇಳು ಹೇಳು ಹೇಳಿ. ಇಡೀಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲು.